ನಮಸ್ಕಾರ, ನಾನು ನಿತೇಶ್ ಶೆಟ್ಟಿ ಎಕ್ಕಾರ್. ವಾಯ್ಸ್ ಆಫ್ ಎಕ್ಕಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾಯ್ಸ್ ಆಫ್ ಎಕ್ಕಾರ್ ಇನ್ ಅಸೋಸಿಯೇಷನ್ ವಿತ್ DS ಪ್ರೊಡಕ್ಷನ್ಸ್ ಕಿನ್ನಿಗೋಳಿ. ಸ್ನೇಹಿತರೆ, ಕರಾವಳಿ ಕರ್ನಾಟಕ ತುಳುನಾಡಿನ ಜಾನಪದ ಕ್ರೀಡೆ ಕಂಬಳದ ಕರೆಯಲ್ಲಿ ದಾಖಲೆ ಬರೆದ ಕೋಣ ಮೂಕಜೀವಿಯ ಸಾಧನೆಯ ಅನಾವರಣವನ್ನು ಇಂದಿನ ಸಂಚಿಕೆಯಲ್ಲಿ ತಮಗೆ ನೀಡ್ತಾ ಇದ್ದೇವೆ. ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಂಬಳ ಕ್ಷೇತ್ರದ ಸಾಧಕ ಯಜಮಾನರು, ಕೋಣದ ಮಾಲಕರು ಕೊಳಚೂರು ಕೊಂಡೆಟ್ಟು ಸುಕುಮಾರ ಶೆಟ್ರ ಕೊಂಡಾಟದ ಕೋಣ ಈ ಚೆನ್ನ. ಸ್ನೇಹಿತರೆ, ಮನುಷ್ಯ ಮತ್ತು ಪ್ರಾಣಿಯ ಸಂಬಂಧ ಅದು ಇಂದು ನಿನ್ನೆಯದ್ದಲ್ಲ. ರಾಮಾಯಣದಲ್ಲಿ ಶ್ರೀರಾಮ ಮತ್ತು ಅಳಿಲಿನ ಕಥೆ ಇದೆ. ಮಹಾಭಾರತದಲ್ಲಿ ಧರ್ಮರಾಯ ಮತ್ತು ನಾಯಿಯ ಬಾಂಧವ್ಯವಿದೆ. ಇತಿಹಾಸದ ಪುಟದಲ್ಲಿ ನೋಡಿದಾಗ ತಾನು ಜೀವಂತ ಇರುವವರೆಗೂ ತನ್ನ ಅರಸ ಮಹಾರಾಣ ಪ್ರತಾಪನನ್ನು ಸಾಯುವುದಕ್ಕೆ ಬಿಡುವುದಿಲ್ಲ ಎಂದು 3 ಕಾಲಿನಲ್ಲಿ ಓಡಿದ ಕುದುರೆ ಚೇತಕ್ನ ಉಲ್ಲೇಖವಿದೆ. ಅಷ್ಟೇ ಯಾಕೆ, ಇತ್ತೀಚೆಗೆ ಬಂದ ಸೂಪರ್ ಹಿಟ್ ಚಿತ್ರ ಚಾರ್ಲಿಯಲ್ಲಿ ಮನುಷ್ಯ ಮತ್ತು ಪ್ರಾಣಿಯ ಮಮಕಾರವಿದೆ. ಯಾಕೆ ಈ ಮಾತು, ಯಾಕೆ ಈ ಉದ್ಗಾರ ಅಂತ ತಾವು ಭಾವಿಸ್ತೀರಾ? ಕೊಳಚೂರು ಕೊಂಡೆಟ್ಟು ಸುಕುಮಾರ ಶೆಟ್ರ ಮತ್ತು ಈ ಬಾಯಿ ಬರದ ಮೂಕ ಮುಗ್ಧ ಜೀವಿ ಚೆನ್ನನ ಒಡನಾಟ ಬಾಂಧವ್ಯ ಅದೇ ರೀತಿ ಇದೆ. ಸುಕುಮಾರ ಶೆಟ್ರ ಬದುಕಿಗೆ ಮಾನ ಸಮ್ಮಾನ ಗೌರವದೊಂದಿಗೆ ರಾಜ್ಯದ ಮುಖ್ಯಮಂತ್ರಿಯವರಿಂದ ಕ್ರೀಡಾರತ್ನ ಪ್ರಶಸ್ತಿಗೆ ಕೊರಳು ಒಡ್ಡುವವರೆಗೆ ಈ ಚೆನ್ನನ ಸಾಧನೆಯ ಪಯಣ ವಿಸ್ತಾರವಾಗಿದೆ, ವಿಶೇಷವಾಗಿದೆ. ತನ್ನ ಯಜಮಾನನ ಅಣತಿಯಂತೆ ಚೆನ್ನ ಮನೆಯ ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಹಾಕುವ, ಕಾಲನ್ನು ಮಂಡಿ ಊರಿ ನಮಿಸುವ ಪರಿಯನ್ನು ಕಂಡಾಗ ಎಂಥವರೂ ಕೂಡ ಮೂಕ ವಿಸ್ಮಿತರಾಗಲೇಬೇಕು. ಕಂಬಳ ಸಾಮ್ರಾಜ್ಯದ ಸರದಾರ ಈ ಚೆನ್ನನ ಬಗ್ಗೆ ತಮ್ಗೆಷ್ಟು ಗೊತ್ತು? ತಿಳಿಯೋಣ ಬನ್ನಿ. ಕಡಂದಲೆ ಕಾಳುಪಾಣರರಿಂದ ಕರುವಾಗಿದ್ದ ಸಂದರ್ಭದಲ್ಲಿ ಬಾರ್ಕೂರು ಶಾಂತರಾಮ ಶೆಟ್ಟಿ ಎನ್ನುವ ಕೋಣಗಳ ಯಜಮಾನರು ಈ ಚೆನ್ನನನ್ನು ಖರೀದಿ ಮಾಡ್ತಾರೆ. ನಂತರದ ದಿನದಲ್ಲಿ ತನ್ನ ಸ್ನೇಹಿತ ಸುಕುಮಾರ ಶೆಟ್ರಿಗೆ ಕೊಡ್ತಾರೆ. ಕಂಬಳದ ಸ್ಪರ್ಧೆಯಲ್ಲಿ ಕೆಟಗರಿ ಅಥವಾ ವಿಭಾಗದ ಮಾಪನ ಯಾವ ರೀತಿ ಇದೆ ಅಂದ್ರೆ ಅದು ಕೋಣಗಳ ಹಲ್ಲು, ತುಳುವಿನಲ್ಲಿ ಪರು ಎನ್ನುವಂಥ ಶಬ್ದವನ್ನು ನಾವು ಬಳಸ್ತೇವೆ. ಸ್ಪರ್ಧೆಯಲ್ಲಿ ಕೋಣಗಳನ್ನು ಸೀನಿಯರ್, ಜೂನಿಯರ್ ಎಂದು ವಿಂಗಡಣೆ ಮಾಡುವುದು ಅದು ಅದರ ಹಲ್ಲಿನ ಆಧಾರದಲ್ಲಿ. ಈ ಚೆನ್ನನ ಬಾಯಿಯಲ್ಲಿ ಹಲ್ಲು ಅಡಿಯಿಡುವ ಮೊದಲೇ ಅಂದ್ರೆ ಸರಿಸುಮಾರು 4ನೇ ವರ್ಷ ಪ್ರಾಯದಲ್ಲಿ ಕಂಬಳದ ಗದ್ದೆಯ ಓಟಕ್ಕೆ ಚೆನ್ನ ಇಳಿಯುತ್ತಾನೆ. ಚೆನ್ನನ ಮೊದಲ ಡೆಬ್ಯೂ ಕಂಬಳ ರಾಣಿಪುರ. ಆ ಕಂಬಳದಲ್ಲಿ ನೋಡುಗರು ಇಟ್ಟ ದಿಟ್ಟಿಯನ್ನು ಕದಲದಂತೆ ಓಡಿ ಗುರುತಿಸುವ ಚಾಪನ್ನು ಒತ್ತಿಬಿಡುತ್ತಾನೆ ಚೆನ್ನ. ನಂತರ ದಿನದಲ್ಲಿ ಕಂಬಳದ ಕ್ರೀಡೆಯಲ್ಲಿ ಚೆನ್ನನ ಗರುಡ ಚೇತನದ ಗತಿಗಮನಗಳು, ಬಹುಮುಖ ಸಾಧನೆ, ಸಾಹಸಗಳು ನಿರಂತರವಾಗಿ ಕೈಯಾಡಿಸಿದ್ದಲ್ಲಿ ಸೈ ಎನಿಸಿದ ವರುಷಗಳು. ಹಗ್ಗ ಕಿರಿಯ, ಹಗ್ಗ ಹಿರಿಯ, ನೇಗಿಲು ಕಿರಿಯ, ನೇಗಿಲು ಹಿರಿಯ ಈ 4 ಕಂಬಳದ ವಿಭಾಗದಲ್ಲಿ ಮೆರೆದು 154ಕ್ಕೂ ಹೆಚ್ಚಿನ ಪದಕವನ್ನು ಪಡೆಯುವ ಸರದಾರನಾಗಿ ಗುರುತರ ಸ್ಥಾನವನ್ನು ಅಲಂಕಾರ ಮಾಡ್ತಾನೆ. ಅದರಲ್ಲೂ ವಿಶೇಷ 7 ಬಾರಿ ಸರಣಿ ಪದಕದ ಸಂಪಾದನೆಯೊಂದಿಗೆ ಹೂಂಕರಿಸಿ ಓಡಿದ ಛಲಗಾರ ಈ ಚೆನ್ನ. ಇನ್ನೂ ವಿಶೇಷ, ಚೆನ್ನ ಮತ್ತು ರಾಕೆಟ್ ಮೋಡ, ಚೆನ್ನ ಮತ್ತು ಪಾಂಡು ಹೆಸರಿನ ಈ 2 ಜೊತೆಗಾರ ಕೋಣದೊಂದಿಗಿನ ಚೆನ್ನನ ಓಟ IPL ಕ್ರಿಕೆಟ್ನಲ್ಲಿ RCB ತಂಡದ ವಿರಾಟ್ ಕೊಹ್ಲಿ ಮತ್ತು ಡಿವಿಲಿಯರ್ಸ್ನ ಜೊತೆಯಾಟ ನೋಡಿದಂತೆ ಎಂದು ಕಂಬಳದ ಅಭಿಮಾನಿಗಳು ಉದ್ಗಾರವನ್ನು ಇಂದಿಗೂ ಕೊಡುತ್ತಾರೆ. ಕಂಬಳ ಸಾಮ್ರಾಜ್ಯದ ಸಾಮ್ರಾಟ ಚೆನ್ನನ ಸಾಧನೆಯ ಪುಟ ತೆರೆದಾಗ ಕಂಬಳದಲ್ಲಿ ಕ್ರೀಡಾರತ್ನ ಪ್ರಶಸ್ತಿ ಪಡೆದ ಸಾಧಕರು, ಓಟಗಾರರು ಇದ್ದಾರೆ. ಯಾರೆಲ್ಲ ಕ್ರೀಡಾರತ್ನ ಪ್ರಶಸ್ತಿಯನ್ನ ಕಂಬಳ ಕ್ಷೇತ್ರದಲ್ಲಿ ಪಡೆದಿದ್ದಾರ ಪ್ರತಿಯೊಬ್ಬರಿಗೂ ಚೆನ್ನನ ಕೊಡುಗೆ ಇದೆ, ಪ್ರತಿಯೊಬ್ಬರಿಗೂ ಚೆನ್ನನ ಕೃಪೆ ಇದೆ. ಇದು ಚೆನ್ನನ ಮಹತ್ತರವಾದ ಸಾಧನೆ. ಕಂಬಳದಲ್ಲಿ ಕೋಣಗಳನ್ನು ಓಡಿಸುವ ಜಾಗ ಗಂತ್ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ಕೋಣಗಳನ್ನು ತಂದು ನಿಲ್ಲಿಸಲು ಸಾಕಷ್ಟು ಕಷ್ಟವನ್ನು ಪಡುತ್ತಾರೆ. ಆದರೆ ಈ ಚೆನ್ನ ತನ್ನ ಜೊತೆಗಾರ ಓಟಗಾರ ಕೋಣನೊಂದಿಗೆ ಒಂದೂ ಸುತ್ತು ತಿರುಗದೆ
ಸಮಯವನ್ನು ವ್ಯರ್ಥ ಮಾಡದೆ, ತನ್ನ ಆಳುಗಳಿಗೆ ಕಷ್ಟ ವೇದನೆಯನ್ನು ಕೊಡದೆ ಬಂದು ನಿಂತು ಓಡಿದ ದಾಖಲೆ ಸಾಕಷ್ಟು ಕಂಬಳದಲ್ಲಿದೆ. ಅಷ್ಟೇ ಯಾಕೆ, ತನ್ನನ್ನು ಓಡಿಸುವ ಓಟಗಾರನಿಗೆ ಒಂದು ಏಟು ಹೊಡೆಯುವುದಕ್ಕೂ ಕೂಡ ಅವಕಾಶ ನೀಡದೆ ಓಡುವ ನಿಸ್ಸೀಮ ಈ ಚೆನ್ನ. ಬಂಟ್ವಾಳ ಮಹಾಕಾಳಿಬೆಟ್ಟು ಸೀತಾರಾಮ್ ಶೆಟ್ಟಿ, ಕೊಳಕೆ ಇರುವತ್ತೂರು ಭಾಸ್ಕರ ಸುಬ್ಬಯ್ಯ ಕೋಟ್ಯಾನ್, ಬೋಳದಗುತ್ತು ಸತೀಶ್ ಶೆಟ್ಟಿ ಮತ್ತು ಜಗದೀಶ್ ಶೆಟ್ಟಿ, ನಂದಳಿಕೆ ಶ್ರೀಕಾಂತ್ ಭಟ್, ಕುರಿಯಾಳ ಪಡು ಉದಯ್ ಕುಮಾರ್ ಶೆಟ್ಟಿ, ಬಸ್ಪೆ ಗಂಡಬೆಟ್ಟುಗುತ್ತು ಅರುಣ್ ಕುಮಾರ್ ಶೆಟ್ಟಿ ಸಹಿತ ಕಂಬಳ ಕೋಣದ ಮಾಲಕರು ಚೆನ್ನನನ್ನು ಓಡಿಸಿ ಪದಕವನ್ನು ಸಂಪಾದನೆ ಮಾಡಿದವರಿದ್ದಾರೆ. ಚೆನ್ನ 23 ವರ್ಷದ ತನ್ನ ಜೀವನದಲ್ಲಿ ಮಾಡಿದ ಸಾಧನೆ, ಏರಿದ ಎತ್ತರ, ಅದು ವರ್ಣಿಸಲು ಅಸಾಧ್ಯ, ಬಣ್ಣಿಸಲು ಅಸಾಧ್ಯ. ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಂ ಎಂಬಂತೆ ಚೆನ್ನನಿಗೆ, ಚೆನ್ನನ ವಿಶಾಲ ಕೊಂಬುವಿಗೆ, ಚೆನ್ನನ ಓಟಕ್ಕೆ ಚೆನ್ನನೇ ಸಾಟಿ. ಸಾಮಾನ್ಯವಾಗಿ ಕೊಬ್ಬಿದ ಕಂಬಳದ ಕೋಣವನ್ನು ಅಪರಿಚಿತರು ಮುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಹಾಯುವ ಗುಣ ಕೋಣಗಳಲ್ಲಿ ಸರ್ವೇ ಸಾಮಾನ್ಯ. ಆದರೆ ಈ ಚೆನ್ನನ ಬಳಿಗೆ ಎಳೆಯ ಮಗುವಿನಿಂದ ಹಿಡಿದು ವಯೋವೃದ್ಧರು ಹೋಗಿ ತಬ್ಬಿ ಹಿಡಿಯಬಹುದು. ಚೆನ್ನನ ಆವಭಾವ ನಡೆಯನ್ನು ಕಂಡಾಗ ಅದೊಂದು ಮೂಕಜೀವಿ ಎಂದು ನಮಗನ್ನಿಸುವುದೇ ಇಲ್ಲ. ಕೊಳಚೂರು ಕೊಂಡೆಟ್ಟು ಸುಕುಮಾರ ಶೆಟ್ರ ಮನೆಯ ಮಗನಂತೆ ಇರುವ ಚೆನ್ನ, ತಾನು ಉಂಡ ಮನೆಯ ಯಜಮಾನನ ಕಿರೀಟಕ್ಕೆ ಗರಿಯಾಗಿ, ಕಂಬಳ ಕ್ರೀಡೆಯ ಅನಭಿಷಿಕ್ತ ದೊರೆಯಾಗಿ, ಕಂಬಳಾಭಿಮಾನಿಗಳ ಜನ ಮನದಲ್ಲಿ ಹಚ್ಚ ಹಸಿರಾಗಿ ಸ್ಥಾನವನ್ನು ಪಡೆದ ಕಂಬಳ ಸಾಮ್ರಾಜ್ಯದ ಸಾಮ್ರಾಟ, ಸರದಾರ, ತುಳುನಾಡಿನ ಅನರ್ಘ್ಯ ರತ್ನ ಚೆನ್ನನಿಗೆ ನಮ್ಮದೊಂದು ಸಲಾಂ. ಚೆನ್ನನಿಗೆ ನಮ್ಮದೊಂದು ಸಲಾಂ.